ರಾಷ್ಟ್ರೀಯ ಹೆದ್ದಾರಿ 66ರ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾಲಿಗ್ರಾಮ ರಥೋತ್ಸವದ ರಥಬೀದಿ ಈ ಬಾರಿ ತ್ಯಾಜ್ಯ ಮುಕ್ತವಾಗಿದೆ. ಈ ಬಾರಿ ಪಟ್ಟಣ ಪಂಚಾಯತ್ SLRM ಘಟಕದ 4 ಸಿಬ್ಬಂದಿಗಳು ಇಲ್ಲಿನ ಜಾತ್ರೆಗೆ ಆಗಮಿಸಿ ಕಸವನ್ನ ಮುಕ್ತಗೊಳಿಸುವ ಕುರಿತು ಜಾಗೃತಿ ಮೂಡಿಸಿ ಮಾದರಿಯಾಗಿದ್ದಾರೆ. ಇಲ್ಲಿನ ಪಂಚಾಯಿತಿಯ 4 ಸಿಬ್ಬಂದಿಗಳ ಜೊತೆ ಸೇರಿ ರಥಬೀದಿಯ ಹಲವಾರು ಕಡೆಗಳಲ್ಲಿ 15 ಕಸದ ತೊಟ್ಟಿ ಮತ್ತು 200 ಬ್ಯಾಗ್ ನೀಡಿ ಕಸವನ್ನ ಅದಕ್ಕೆ ಹಾಕುವಂತೆ ಮನವಿ ಮಾಡಿದ್ದಾರೆ. ಪ್ರತಿದಿನ ಸಂಗ್ರಹವಾದ ಕಸವನ್ನ ಇಲ್ಲಿನ ಘಟಕವೊಂದಕ್ಕೆ ಸಾಗಿಸಿ ಅದನ್ನು ವಿಂಗಡಿಸಿ ಅದನ್ನು ಮರುಬಳಕೆ ಮಾಡುವ ಸಂಪನ್ಮೂಲವಾಗಿ ಮಾಡುವಲ್ಲಿ ಶ್ರಮಿಸಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಜಾತ್ರೆಯಲ್ಲಿ ಜನರಲ್ಲಿ ಸ್ವಚ್ಛತೆ ಕುರಿತು ಮತ್ತು ತ್ಯಾಜ್ಯದ ಕುರಿತು ಜಾಗೃತಿ ಮೂಡಿಸಿದ್ದು ಸಾರ್ವಜನಿಕರ ಮತ್ತು ದೂರದ ಊರಿನಿಂದ ಆಗಮಿಸಿದವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾಲಿಗ್ರಾಮ ಜಾತ್ರೆಯಲ್ಲಿ SLRM ಸಂಸ್ಥೆಯವರು ಉತ್ತಮವಾದ ಒಂದು ಕೆಲಸ ಕಾರ್ಯದಿಂದ ಕಸದ ಸಮಸ್ಯೆಯನ್ನು ನಿವಾರಿಸಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲಾ ಜಾತ್ರೆಯಲ್ಲೂ ಇದೇ ರೀತಿಯಲ್ಲಿ ಮಾಡಿದಲ್ಲಿ ಕಸದ ಸಮಸ್ಯೆಯು ಇರುವುದಿಲ್ಲ. ಉತ್ತಮವಾದ ಒಂದು ಸೇವೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದೇ ರೀತಿ ಎಲ್ಲಾ ಕಡೆಯಲ್ಲೂ ಮಾಡಿದ್ರೆ ಸ್ವಚ್ಛ ಭಾರತ ಆಗಲಿಕ್ಕೆ ಸಾಧ್ಯ ಉಂಟು. ಎಲ್ಲರಿಗೂ ನಮಸ್ತೆ. ನಾನು ಅರುಣ್, ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ. ಈ ಸಾಲಿಗ್ರಾಮ ಜಾತ್ರೆ ಈ ತಿಂಗಳ 15ರಿಂದ 21ರವರೆಗೆ ಯಶಸ್ವಿಯಾಗಿ ನಡೆದಿದೆ. ಈ ಜಾತ್ರಾ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಕಸದ ಸಮಸ್ಯೆ ಎನ್ನುವಂಥದ್ದು ತ್ಯಾಜ್ಯ ವಿಲೇವಾರಿ ಇದೊಂದು ಪ್ರಮುಖವಾದ ಒಂದು ಸವಾಲಾಗಿತ್ತು. ಈ ಸವಾಲಿಗೆ ಸಂಬಂಧಪಟ್ಟಾಗೆ ಹಲವಾರು ರೀತಿಯಲ್ಲಿ ನಮ್ಮ ಕಚೇರಿಯಲ್ಲಿ ಜನಪ್ರತಿನಿಧಿಗಳು, ನಮ್ಮ ಪೌರ ಕಾರ್ಮಿಕರು ಇವರೊಂದಿಗೆ ದೇವಸ್ಥಾನ ಮಂಡಳಿ ಇವರೊಂದಿಗೆ ಚರ್ಚೆ ಎಲ್ಲ ಮಾಡಿ ಯಾವ ರೀತಿಯಲ್ಲಿ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿತ್ತು.